ಮಲ್ಪೆ ಬೀಚ್ಗೆ ಸಾಗುವ ಮಾರ್ಗದಲ್ಲಿ ನಿಮಗೊಂದು ಅಚ್ಚರಿಯ ಬೋಟು ಕಾಣಸಿಗುತ್ತೆ. ಈ ಬೃಹದಾಕಾರದ ಹಡಗು ಒಂದೇ ನೋಟಕ್ಕೆ ನಿಮ್ಮನ್ನ ಸೆಳೆಯುತ್ತೆ. ಎಷ್ಟೇ ಜನ ನಾವಿಕರಾಗಿ ಬಂದರೂ ತುಂಬದ ಬಂದವರಿಗೆಲ್ಲ ಮನಸ್ಸಿಗೆ ಖುಷಿ ನೆಮ್ಮದಿ ಕೊಡುವ ಈ ಚಲಿಸದ ಹಡಗಿನ ಬಗ್ಗೆ ಅನೇಕ ವಿಸ್ಮಯಕಾರಿ ಕಥೆಗಳು ಇವೆ. ಹಾಗಾದ್ರೆ ಆ ಬೋಟು ಯಾವುದೆಂಬುದನ್ನ ನೋಡೋಣ ಬನ್ನಿ. ಉಡುಪಿಯ ಮಲ್ಪೆ ಸಮೀಪದ ಕಲ್ಮಾಡಿಯಲ್ಲಿರುವ ಈ ಹಡಗಿನ ಮಾದರಿಯ ಕಟ್ಟಡ ಕೇವಲ ಜನಾಕರ್ಷಣೀಯ ನಿರ್ಮಾಣವಲ್ಲ, ಬದಲಿಗೆ ಇದೊಂದು ಚರ್ಚ್. ಕ್ರಿಶ್ಚಿಯನ್ ಸಮುದಾಯದವರು ಅತಿಯಾಗಿ ನಂಬುವ ಮಾತೆ ವೆಲಂಕಣಿಯ ಹೆಸರಿನಲ್ಲಿ ನಿರ್ಮಾಣವಾದ ಈ ಪ್ರಾರ್ಥನಾ ಮಂದಿರ ನಿಜಕ್ಕೂ ಚಿತ್ತಾಕರ್ಷಕವಾಗಿದೆ. ತಾಯಿ ಸ್ಟೆಲ್ಲಾ ಮೇರಿಸ್ ಅವರನ್ನ ಕಡಲ್ದ ಅಪ್ಪೆ ಅಂದ್ರೆ ಕಡಲ ತಾಯಿಯಂತೆ ಕರೆಯುತ್ತಾರೆ. ಸಮುದ್ರ ತಾರೆಯೆಂದೇ ಭಕ್ತರು ಈಕೆಯನ್ನ ಆರಾಧಿಸುತ್ತಾರೆ. ಈ ಮಹಾಮಾತೆಯ ಚರ್ಚಿಗೆ ಈ ರೀತಿಯ ವಿಶಿಷ್ಟ ಹಡಗಿನ ರೂಪ ಕೊಡಲಾಗಿದೆ. ಚರ್ಚ್ ಕಲ್ಮಾಡಿ ಉಡುಪಿ ಕರಾವಳಿಯಿಂದ 1.5-2 ಕಿಲೋಮೀಟರ್ ದೂರದಲ್ಲಿ ಹಾಗೂ ಮಲ್ಪೆಯ ಬೀಚ್ಗೆ ಕಿನಾರೆಗೆ ಹತ್ತಿರವಾಗಿದ್ದುಕೊಂಡು ಕಲ್ಮಾಡಿ ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರ ಆಗಿದ್ದುಕೊಂಡು ಸ್ಟೆಲ್ಲಾ ಮೇರಿಸ್ ಅಂದರೆ ಸಮುದ್ರ ತಾರೆ ಅಥವಾ ಕಡಲಿನ ಅಪ್ಪೆ ಅಂತ ತುಳುವಿನಲ್ಲಿ ನಾವು ಹೇಳ್ತಾ ಇದ್ದೇವೆ. ವೆಲಂಕಣಿ ಮಾತೆ ಪುಣ್ಯಕ್ಷೇತ್ರ ವೆಲಂಕಣಿಯಿಂದ ಮದ್ರಾಸ್ ಚೆನ್ನೈ ವೆಲಂಕಣಿಯಿಂದ 32 ವರ್ಷದ ಹಿಂದೆ ಈ ವೆಲಂಕಣಿ ಮಾತೆಯನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ರು. ಏಷ್ಯಾ ಖಂಡದಲ್ಲೇ ಇಷ್ಟೊಂದು ವಿಸ್ತಾರವಾದ ಹಡಗಿನ ಮಾದರಿಯ ಚರ್ಚ್ ನಿರ್ಮಾಣವಾಗಿಲ್ಲ. ಹಡಗಿನ ಮನೆಯೊಳಗೆ ಕುಳಿತು ಕಡಲ ಮಕ್ಕಳನ್ನ ಮಾತೆ ವೆಲಂಕಣಿ ಹರಸುತ್ತಾಳೆ ಅನ್ನೋದು ವಿಶ್ವಾಸ. ಮೀನುಗಾರ ಸಮುದಾಯದವರಿಗೆ ಈ ಚರ್ಚ್ ಬಗ್ಗೆ ಅತಿಯಾದ ನಂಬಿಕೆ. ಚೆನ್ನೈನಲ್ಲಿರುವ ಮಾತೆ ವೆಲಂಕಣಿಯ ಚರ್ಚಿನಲ್ಲೂ ಅನೇಕ ಪವಾಡಗಳು ನಡೆದಿದೆಯಂತೆ. ಕಡಲಿನಲ್ಲಿ ಸಾಗುವ ನಾವಿಕರು ಮೀನುಗಾರರನ್ನ ಈ ಸಮುದ್ರ ತಾರೆ ರಕ್ಷಿಸಿದ್ದಾಳೆ ಅನ್ನೋ ಬಗ್ಗೆ ಅನೇಕ ಕಥೆಗಳಿವೆ. ಆ ಮಾತೆ ವೆಲಂಕಣಿಯೇ ಕಲ್ಮಾಡಿಯಲ್ಲಿ ನೆಲೆಸಿ ಕರ್ನಾಟಕದ ಪಶ್ಚಿಮ ಕರಾವಳಿಯನ್ನ ರಕ್ಷಿಸುತ್ತಾಳೆ ಅನ್ನೋದು ಭಕ್ತರ ನಂಬಿಕೆ. ಹಾಗಾಗಿ ಧರ್ಮ ಭೇದವಿಲ್ಲದೆ ಸಾವಿರಾರು ಭಕ್ತರು ಈ ಪ್ರಾರ್ಥನಾ ಮಂದಿರಕ್ಕೆ ಭೇಟಿ ನೀಡುತ್ತಾರೆ. 30 ವರ್ಷಗಳ ಹಿಂದೆ ಆರಂಭವಾದ ಈ ಆಲಯ ಇದೀಗ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ರೂಪ ಪಡೆದಿದೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗೆ ಅನೇಕ ಪವಾಡಗಳ ಅನುಭವವೂ ಆಗಿದೆ. ಇಲ್ಲಿ ನಾವು ಮುಂಚೆ ವೆಲಂಕಣಿಗೆ ಹೋಗ್ತಿದ್ವಿ ತಮಿಳುನಾಡಲ್ಲಿ. ಆದರೆ ನಮ್ಗೆ ಇಲ್ಲಿ ಗೊತ್ತಿರಲಿಲ್ಲ ಇಲ್ಲಿ ಮೇರಿ ಮಾತದು ವೆಲಂಕಣಿದು ಚರ್ಚ್ ಉಂಟಂತ. ನಾವು ಹೀಗೇನೆ ಮಲ್ಪೆ ಬೀಚಿಗೆ ಅಂತ ಹೋಗುವಾಗ ದಾರಿಯಲ್ಲಿ ನೋಡಿದ್ವಿ. ಮತ್ತೆ ಗೊತ್ತಾಯ್ತು ಇಲ್ಲಿ ವೆಲಂಕಣಿ ಮಾಯಿದು ಚರ್ಚ್ ಉಂಟಂತ. ಆಗ ಮುಂಚೆ ಬರುವಾಗ ಚಿಕ್ಕ ಚರ್ಚ್ ಇತ್ತು, ಈಗ ಸ್ವಲ್ಪ ಚಂದ ಮಾಡಿ ಒಂದು ಬೋಟಿದ ಶಿಪ್ಪಿದ ಶೇಪ್ ಥರ ತಂದು ಚಂದ ಮಾಡಿದ್ದಾರೆ. ಒಂದು ಮನಸ್ಸಿಗೆ ಒಂದು ಶಾಂತಿ ತರ್ತದೆ. ಒಂದು ಬೇಡಲಿಕ್ಕೆ ಸಹ ಮೇರಿ ಮಾತೆಲ್ಲ ನಮಗೆ ಖುಷಿ. ಕಡಲಿನಲ್ಲಿ ಸಾಗುವ ನಾವಿಕರಂತೆ ನಮ್ಮ ಬದುಕು. ಅಲೆಗಳು ಬಂದಾಗ ಆಸರೆ ಬೇಕು. ವೆಲಂಕಣಿ ಚರ್ಚಿನಲ್ಲಿ ಅನೇಕ ಶ್ರದ್ಧಾಳುಗಳಿಗೆ ಆಸರೆ ಸಿಕ್ಕಿದೆ. ಮೋಜಿಗಾಗಿ ಬೀಚ್ಗೆ ಬರುವ ಜನ ಇಲ್ಲಿನ ಆಧ್ಯಾತ್ಮಿಕ ವಾತಾವರಣದಲ್ಲಿ ಕುಳಿತು ಹಿತಾನುಭವ ಪಡೆದು ಹೋಗೋದ್ರಿಂದ ಈ ಚರ್ಚ್ ಅತ್ಯಂತ ಜನಪ್ರಿಯವಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.